ಫಿಲಮ್ ಬಹಳ ಚೆನ್ನಾಗಿತ್ತು. ನ್ಯಾಚುರಲಿಸಮ್ ತೋರಿಸಿಕೊಟ್ಟಿದ್ದಾರೆ. ಸ್ಕೂಲ್ ಲೀಡರ್ ಟೀಮಿಗೆ ಆಲ್ ದಿ ಬೆಸ್ಟ್. ಖುಷಿ ಆಯ್ತು ನನಗೆ. ಮತದಾನ ಅದರ ಮಹತ್ವ, ವಿರೋಧ ಪಕ್ಷ, ಆಡಳಿತ ಪಕ್ಷ, ಸರ್ಕಾರ, ಶಿಕ್ಷಣ ಮಂತ್ರಿಗಳು, ಎಲ್ಲ ಅಧಿಕಾರಿಗಳು ಎಲ್ಲರೂ ನೋಡಬೇಕು. ಟೀಚರ್ಸ್ ಗಳಿಂದ ಮಕ್ಕಳಿಗೆ ಒಂದು ಸಪೋರ್ಟ್ ಸಿಕ್ಕಿದಾಗ ಮಕ್ಕಳು ಯಾವ ರೀತಿಯಲ್ಲಿ ಸಾಧನೆ ಮಾಡಬಹುದು, ಕ್ಲೈಮ್ಯಾಕ್ಸ್ ರಿಲೇಟೆಡ್, ಸ್ಟೋರಿ ರಿಲೇಟೆಡ್. ನಿಂಗ್ಲವರ ಸ್ಕೂಲ್ ಲೈಫ್ ಬೋಧವಂತ ಮಾತಾಡ ಈತ ಜೋಕ್ಲಿಂಗ್ ಬಂದು ಒಂದು ಮೂವಿ ಮಲ್ಪನಾಥ ಈಸಿ ಅಂತ ಒಂದು ಒಳ್ಳೆಯ ಫಿಲ್ಮ್ ನೋಡಿ ಬರ್ತಾ ಇದ್ದು ಖುಷಿ ಆಗ್ತದೆ. ಫಿಲ್ಮ್ ಮುಗ್ದದೆ ಗೊತ್ತಾಗುದಿಲ್ಲ. ಸ್ಕೂಲ್ ಲೀಡರ್ ಅಂತ ಹೇಳುವಾಗ ಎಲ್ಲರೂ ಅನ್ಕೊಳ್ತಾರೆ ಏನದು ಇದೊಂದು ಮಕ್ಕಳ ಚಿತ್ರ ಅಂತ ಹೇಳಿ. ಖಂಡಿತ ಅಲ್ಲ, ಎಲ್ಲರ ಮನಸ್ಸು ಮುಟ್ಟೋ ತರ ಈ ಚಿತ್ರವನ್ನು ತಯಾರು ಮಾಡಿದ್ದಾರೆ. ನಮ್ಗೆ ನಮ್ಮ ಶಾಲಾ ದಿನಗಳನ್ನು ನೆನಪು ಮಾಡಿದ್ರು. ಒಂದು ಮೆಸೇಜ್ ಇದೆ. ಬಾರಿ ಪೊರ್ಲದ ಒಂದು ಫಿಲ್ಮ್ ಮುಂದೆ ಪನೋಲಿ ಮುಂದೆ ಸ್ಕೂಲಲ್ಲಿ ನಾನು ಕೂಡ ಲೀಡರ್ ಆಗಿದ್ದೆ. ಆಗ ಮಧ್ಯಾಹ್ನ ಎಲ್ಲ ನಾವು ಕೂಡ ಓಟ್ ಎಲ್ಲ ಕೇಳಿಕ್ ಹೋಗ್ತಿದ್ದೆವು. ಅದೆಲ್ಲ ಇದು ನೋಡುವಾಗ ಫ್ಲಾಶ್ ಬ್ಯಾಕ್ ಆಯ್ತು. ಕೆಲವೊಂದ್ಸಲ ನಗಿಸ್ತದೆ, ಕೆಲವೊಂದ್ಸಲ ಅಳಿಸ್ತದೆ. ಈ ಚಿತ್ರವನ್ನ ನೋಡದೆ ಹೋದ್ರೆ ಚಿತ್ರ ತಂಡದವರಿಗೆ ಲಾಸ್ ಏನಿಲ್ಲ ಅಂತ ಹೇಳ್ಬೋದು. ಕನ್ನಡಿಗರಿಗೇನೆ ಅದು ಒಂದು ಲಾಸ್ ನೋಡದೆ ಹೋದ್ರೆ ಅಂತ ಹೇಳ್ಬೋದು. ಬರುವಾಗ ಮಕ್ಕಳದಲ್ಲಂತ ಗ್ರಹಿಸ್ಕೊಂಡು ಬಂದೆ. ಆದ್ರೆ ಇಲ್ಲಿ ನೋಡಿದಾಗ ಮಕ್ಕಳಿಗೊಂದು ಪಾಠ ಮತ್ತೆ ನಮ್ಮ ಬಾಲ್ಯವನ್ನು ಕೂಡ ಇದು ನೆನಪಿಸ್ತದೆ. ಶಾಲೆ, ಶಿಕ್ಷಕರು ಮತ್ತೆ ಮಕ್ಕಳು ನೋಡೋದಕ್ಕಿಂತ ವ್ಯವಸ್ಥೆ ನೋಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಈ ಪಿಕ್ಚರ್ ಅನ್ನು ಮಾಡ್ಲಿಕ್ಕೆ ನಿರ್ದೇಶಕರಾದಂತ ರಜಾಕ್ ಪುತ್ತೂರು ಮುಂಚೆ ಕೂಡ ನಾವು ಒಂದು 2 ಪಿಕ್ಚರ್ ಮಾಡಿದಾಗ ಸಾಹಿತ್ಯವನ್ನು ಕೊಟ್ಟಿದ್ರು. ನೀವು ಎಲ್ಲರೂ ಬಂದು ಇದನ್ನು ಸಹಕರಿಸಿ. ಇದನ್ನು ಲಾಭಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಹೊರಗೆ ಹಾಕ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದರ ಕತೆ, ಚಿತ್ರಕಥೆ, ಸಂಭಾಷಣೆ ತುಂಬ ಚೆನ್ನಾಗಿದೆ. ಮೊದಲಿಂದ ಕೊನೆವರೆಗೂ ಕಣ್ಣರೆಪ್ಪೆಯನ್ನು ಅಲುಗಾಡಿಸದೆ ನೋಡಬಹುದಂತ ಒಂದು ಸಿನಿಮಾ. ಅಂದರೆ ನೋಡಿದಾಗ ನಮ್ಮ ಹೈಸ್ಕೂಲ್ ಲೈಫಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಸಿನಿಮಾ ಅಂತೂ ಮಾಡಿದ್ವಿ, ಬಟ್ ನಮಗೆ ಅದು ಜಡ್ಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಜನ ಯಾವತ್ತ ತಗೊಳ್ತಾರೆ ಅಂತ ಗೊತ್ತಿರೋದಿಲ್ಲ. ಸೊ ಇಲ್ಲಿ ಇವತ್ತು ಪ್ರೀಮಿಯರ್ ಶೋಗೆ ಬಂದವರೆಲ್ಲ ಹೊಸ ಒಂದ್ ಕಡೆ ನಾವು ಇವತ್ತು ಗೆದ್ದಿದ್ದೇವೆ ಅಂತ ಆಯ್ತು. ಹೇಗೆ ಅನಿಸ್ತು ಜನರ ರೆಸ್ಪಾನ್ಸ್ ನೋಡಿ? ಸ್ಕೂಲ್ ಲೀಡರ್ ಕೂಡ ಮಕ್ಕಳ ಸಿನಿಮಾ ಆಗಿದೆ. ಸೊ ಮಕ್ಕಳ ಜೊತೆ ಅಂದ್ರೆ ನಾವು ಸ್ಟೂಡೆಂಟ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಮಾಡುವಂಥದ್ದು ಡಿಫ್ರೆಂಟ್ ಫೀಲ್. ಇದು ಹೇಗಂತ ಹೇಳಿದ್ರೆ ನಮಗೆ SSLC ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ರಿಸಲ್ಟ್ ಬಂದಾಗ ಅನಿಸ್ತಾ ಇದೆ. ಒಂದು 2 ವರ್ಷದ ಹಿಂದೆ ಕಷ್ಟಪಟ್ಟಿರುವಂತ ಒಂದು ಏನು ಅದಕ್ಕೆ ಒಂದು ನಮ್ಗೆ ಫಲ ಸಿಕ್ಕಿದೆ ಅಂತ ಅನಿಸ್ಬಹುದು. 100 to 99 ಅಂತೂ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ನಂಗೆ ಇದೆ ಮೇಡಮ್. ನನ್ನ ಹಿಂದೆ ಬರುದಾ ಎಲ್ಲ ಪುಣ್ಯಾತ್ಮ ಅಂತ ನೋಡುವ ಹೀಗೆ ಬನ್ನಿ. ವಿದ್ಯಾರ್ಥಿ ಮತದಾರರನ್ನು ಓಲೈಸಲು ಸ್ವಂತ ಅಳ್ತಾನೆ. ಎಲ್ರಿಗೂ ಅರ್ಥ ಆಯ್ತಲ್ವಾ ಸರ್, ನನ್ನ ಬೆನ್ನಿಗೆ ಒಂದು 3 ಗೆರೆ ಹಾಕಿದ್ದು. ಯಾರದು? ಇಲ್ಲ ಸರ್, ಬೆನ್ನಲ್ಲಿ ಶಾಯಿ ಇಲ್ಲ ಸರ್, ಸುಂಡಿ ಹೇಳ್ತಾರೆ. ಹೇಗೆ ಪ್ರಕಾಶ್ ಅವರೇ ಮಾತಾಡೋದು? ವೇದಿಕೆಗೆ ಬಂದಿದ್ದೀವಿ 90 ವರ್ಷಗಳಿಂದ ನಮ್ಮಲ್ಲಿ ಬರ್ತಾರೆ ಇಂಟ್ರೆಸ್ಟ್ ಆಗೋರು ಕೂಡ ಆಗ್ಲಿಕ್ಕಿಲ್ಲ. ಮಾನ್ಯ ಶಿಕ್ಷಣ ಮಂತ್ರಿಗಳು, ಕರ್ನಾಟಕ ಸರ್ಕಾರ, ಅದು ನಾನೇ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಕೂಲ್ ಲೈಫ್ ಅನ್ನ ನೆನಪಿಸೋದ್ರ ಜೊತೆಗೆ ಒಂದೊಳ್ಳೆ ಸಂದೇಶದ ಮೂಲಕ ಇದೀಗ ಕರಾವಳಿಯಾದ್ಯಂತ ಸ್ಕೂಲ್ ಲೀಡರ್ ರೋಲ್ ಮಾಡ್ತಾ ಇದ್ದಾರೆ. ನಮ್ಮ ಪುತ್ತೂರಿನ ಭಾರತ್ ಸಿನಿಮಾಸ್ಗೆ ಕೂಡ ಸ್ಕೂಲ್ ಲೀಡರ್ ಎಂಟ್ರಿ ಕೊಟ್ಟಿದ್ದಾರೆ. ನಾವು ಮಾತಾಡ್ತಾ ಇರುವಂತದ್ದು ಕನ್ನಡ ಸಿನಿಮಾ ಸ್ಕೂಲ್ ಲೀಡರ್ ಬಗ್ಗೆ. ಸತ್ಯೇಂದ್ರ ಪೈ ಉಡುಪಿ ಇವರ ನಿರ್ಮಾಣದಲ್ಲಿ, ರಜಾಕ್ ಪುತ್ತೂರು ಇವರ ನಿರ್ದೇಶನದಲ್ಲಿ, ಅಕ್ಷತ್ ವಿಟ್ಲ ಇವರ ಸಹ ನಿರ್ದೇಶನದಲ್ಲಿ ಸನ್ ಮ್ಯಾಟ್ರಿಕ್ಸ್ ಬ್ಯಾನರ್ನ ಅಡಿಯಲ್ಲಿ ಸ್ಕೂಲ್ ಲೀಡರ್ ಸಿನಿಮಾ ಮೂಡಿ ಬಂದಿರುವಂಥದ್ದು. ಇವತ್ತು ಪುತ್ತೂರಿನಲ್ಲಿ ಪ್ರೀಮಿಯರ್ ಶೋ ನಡೆದಿದೆ. ಸಿನಿಮಾದಲ್ಲಿ ಅನುಭವಿ ಕಲಾವಿದ್ದಾರೆ, ಹಾಸ್ಯ ನಟರಿದ್ದಾರೆ. ಅದರ ಜೊತೆಗೆ 120ಕ್ಕೂ ಅಧಿಕ ಮಕ್ಕಳನ್ನ ಹಾಕಿಕೊಂಡು ಸಿನಿಮಾವನ್ನ ಮಾಡಲಾಗಿದೆ. ಒಂದೊಳ್ಳೆ ಸಂದೇಶ ಅಂತೂ ಸಿನಿಮಾದಲ್ಲಿ ಪಕ್ಕಾ ಇದೆ ಅನ್ನುವಂಥದ್ದು. ಹಾಗಾಗಿ ನಾವು ಕೂಡ ಪ್ರೀಮಿಯರ್ ಶೋ ನೋಡೋದಕ್ಕೆ ಬಂದಿದ್ದೀವಿ. ಹೇಗಿದೆ ಸಿನಿಮಾ ಅನ್ನೋದನ್ನ ನೋಡಬೇಕು. ಅದರ ಜೊತೆಗೇನೆ ಸಿನಿಮಾ ನೋಡಿದಂತ ಸಿನಿ ಪ್ರೇಮಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ತೆ ಸರ್, ಹೇಗಿತ್ತು? ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಚಲನಚಿತ್ರ. ಒಂದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಈ ಮಟ್ಟದ ಚಲನಚಿತ್ರ ತಯಾರಿಸುವುದಂದರೆ ಭಾಳ ಖುಷಿಯಾಗಿದೆ. ಹಾಗೂ ಒಂದು ಮಂತ್ರಿಮಂಡಲ ಹೇಗಿರಬೇಕು, ವಿರೋಧ ಪಕ್ಷ, ಆಡಳಿತ ಪಕ್ಷ ಹೇಗಿರಬೇಕಂದ ಸಂದೇಶವನ್ನು ಸಾರಿದ್ದು ಅಲ್ಲದೆ ದೇಶಪ್ರೇಮವನ್ನು ನೆನಪಿಸುವಂಥ ಉತ್ತಮವಾದ ಅದ್ಭುತ ಚಲನಚಿತ್ರವನ್ನು ನಿರ್ಮಾಪಕರು, ನಿರ್ದೇಶಕರು ಮತ್ತು ಎಲ್ಲ ಇದರ ಕಲಾವಿದರು ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಆತ್ಮೀಯ ಅಭಿನಂದನೆಗಳು. ಸರಳವಾಗಿತ್ತು. ನಮ್ಮ ಊರಿಗೆ, ನಮ್ಮ ಭಾಷೆಗೆ, ನಮ್ಮ ತಿಳುವಳಿಕೆಗೆ ಹತ್ತಿರವಾಗಿ ತುಂಬ ಆತ್ಮೀಯವಾಗಿ ಮೂಡಿಬಂದಂಥ ಸಿನಿಮಾ. ದೊಡ್ಡ ಗಲಾಟೆ ಗದ್ದಲ ಏನಿರಲಿಲ್ಲ. ತುಂಬ ಸಂತೋಷ ಆಯಿತು ನೋಡಿ. ಫಿಲಮ್ ಭಾಳ ಚೆನ್ನಾಗಿತ್ತು, ಸೂಪರ್ ಆಯಿತು. ಸರ್ಕಾರಿ ಶಾಲೆಯ ಏನು ಹುದ್ದೆ ಖಾಲಿದೆ, ಟೀಚರ್ಸ್ ಹುದ್ದೆ ಇದೆ, ಅದು ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಸರ್ಕಾರಕ್ಕೂ ಕೂಡ ಒಂದು ಮೆಸೇಜ್ ಬಂದಿದೆ. ಹಳೆಯದಾಗಲಿ ನಾವು ಶಾಲಾ ದಿನಗಳನ್ನು ನೆನಪಿಸುವಂಥ ಒಂದು ಅತ್ಯುತ್ತಮ ಫಿಲಮ್. ಒಳ್ಳೆಯದಾಗಲಿ ಮಾಡಿದಂಥ ರಜಾಕ್ ಪುತ್ತೂರ್ ಆಗಿರ್ಬೋದು, ಅವರ ತಂಡಕ್ಕೆ
ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ನಮಸ್ಕಾರ. ಮೂವಿ ತುಂಬ ಚೆನ್ನಾಗಿತ್ತು. ನಮ್ಮ ಚೈಲ್ಡ್ಹುಡ್ ನೆನಪಾಯಿತು, ನನ್ನ ಸ್ಕೂಲಲ್ಲಿ ಕಲಿತ ದಿವಸಗಳ ನೆನಪಾಯಿತು. ಎಲ್ಲವನ್ನು ಸಿಂಪಲಾಗಿ ಚೆಂದ ಮಾಡಿ ರೂಪಿಸಿದ್ದಾರೆ. ಒಳ್ಳೆಯದಾಗಿದೆ. ಗುಡ್ ಲಕ್. ಭಗವದ್ಗೀತೆ ಚಂದಕ್ಕೆ ನೆನಪಾಯಿತು. ನಮ್ಮ ಕೃಷ್ಣ ಅರ್ಜುನರ ಒಂದು ಸನ್ನಿವೇಶ ಚಂದಕ್ಕೆ ಎತ್ತಿ ತೋರಿಸಿದ್ದಾರೆ. ಮತ್ತು ಇನ್ನೊಂದು ನ್ಯಾಷನಲಿಸಮ್ ತೋರಿಸಿಕೊಟ್ಟಿದ್ದಾರೆ ಫಿಲ್ಮಲ್ಲಿ. ಮೇನ್ಲಿ ಇವರು ನಮ್ಮ ಅರ್ಜುನ್ ಹೇಗೆ ಮುಂದುವರೆದ್ರು, ಶುರುವಿಗೆ ಹೇಗೆ ಕಲಿಕೆಯಲ್ಲಿ ಹಿಂದುಳಿದಿದ್ರು, ಮತ್ತು ಸರ್ ಬಂದು PT ಸರ್ ಬಂದು ಅವರನ್ನು ಹೇಗೆ ಮುಂದೆ ತೆಗೆದ್ರು, ಮತ್ತು ಕ್ಲಾಸಲ್ಲಿ ಇನ್ನೊಬ್ಳು ಹುಡುಗಿ ಇಂಗ್ಲೀಷ್ ಮತ್ತು ಮ್ಯಾಥ್ಸಲ್ಲಿ ಹುಷಾರಿದ್ದವಳು, ಅವಳು ಸಪೋರ್ಟ್ ಮಾಡಿದ್ಲು ಎಲ್ಲ ಕ್ಲಾಸಲ್ಲಿ ಮಕ್ಕಳಿಗೆ ಇಂಪ್ರೂವ್ ಆಗಲಿಕ್ಕೆ. ಇನ್ನು ಎಂಡಲ್ಲಿ ನ್ಯಾಷನಲಿಸಮ್ ತೋರಿಸಿಕೊಟ್ರು. ಕೃಷ್ಣ ಸರ್ ಒಟ್ಟಿಗೆ ನಾನು ಮುಂದೆ ಒಂದು ಸೈನಿಕ ಆಗ್ತೇನೆ, ಇಂಡಿಯಾಕ್ಕೆ ಸಪೋರ್ಟ್ ಮಾಡ್ತೇನೆ ಹೇಳಿದ್ದು ತುಂಬ ಸಂತೋಷದ ವಿಷಯ. ತುಂಬ ಚಂದ, ಖುಷಿ ಆಯಿತು. ಹೈಸ್ಕೂಲ್ ನೆನಪಾಯಿತು. ನಾನು ಆ್ಯಕ್ಚುಲಿ ಫೌಂಡೇಶನ್ ಸ್ಟೇಜ್ ಟೀಚರ್, KG ಟೀಚರ್ ಆ್ಯಕ್ಚುಲಿ. ಸೊ ತುಂಬ ಚಂದಕ್ಕೆ ಎಂಜಾಯ್ ಮಾಡಿದೆ. ಸ್ಕೂಲಿಗೆ ಸನ್ನಿವೇಶ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಬಿಕಾಸ್ ಇದು ಗೌರ್ಮೆಂಟ್ ಸ್ಕೂಲ್ ಅಲ್ವಾ. ಅಂದರೆ ಈ ಫಿಲ್ಮಲ್ಲಿದೆ ಸನ್ನಿವೇಶ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಇದ್ದಿತ್ತು, ಸ್ವಲ್ಪ ಡಿಫ್ರೆಂಟಾಗಿ ಕಂಡಿತ್ತು, ಖುಷಿ ಆಯಿತು. ಮತ್ತು ಡಾಕ್ಟರ್ ಅನನ್ಯಲಕ್ಷ್ಮಿ ಅವರ ಮಗಳು ನನ್ನ ಸ್ಟೂಡೆಂಟ್. ಸೊ ನನಗೆಲ್ಲ ಕನೆಕ್ಷನ್ ತುಂಬ ಖುಷಿಯಾಗಿ ಕಂಡಿತ್ತು. ಥ್ಯಾಂಕ್ ಯು, ವೆರಿ ನೈಸ್, ಆಲ್ ದ ಬೆಸ್ಟ್. ಓವರಾಲ್ ಹೇಳ್ಬೇಕಾದ್ರೆ ಫುಲ್ಲು ಸ್ಕೂಲ್ ಲೀಡರ್ ಟೀಮಿಗೆ ಆಲ್ ದಿ ಬೆಸ್ಟ್. ಚಿತ್ರಕಥೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ವಿಭಿನ್ನ ರೀತಿಯಲ್ಲಿ ಅದನ್ನು ಕಥೆಯನ್ನು ಡೈರೆಕ್ಷನ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಚೆನ್ನಾಗಿದೆ. ತುಂಬ ವಿಭಿನ್ನವಾದ ಪ್ರಯತ್ನ ರಜಾಕ್ರವರಿಂದ. ಅವರನ್ನು ಮೆಚ್ಚುವಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಎಲ್ಲ ಆ್ಯಂಗಲಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕಾಂಗ್ರೆಸ್. ತುಂಬ ಚೆನ್ನಾಗಿತ್ತು ಮೂವಿ. ನಾನು ಕೂಡ ಒಂದು ಗೌರ್ಮೆಂಟ್ ಸ್ಕೂಲ್ನ ಟೀಚರ್, PE ಟೀಚರ್. ನಾನು ಕೂಡ ಖುಷಿ ಆಯ್ತು ನನಗೆ, ಯಾಕಂದರೆ ಒಂದು PE ಟೀಚರ್ ಒಂದು ಮಗುವನ್ನು ಚೆನ್ನಾಗಿ ಬದಲಾವಣೆ ಮಾಡಿದ್ರಲ್ಲ, ತುಂಬ ಖುಷಿ ಆಯಿತು. ಭಾಳ ಒಳ್ಳೆ ಮೂವಿ. ನಮ್ಮ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪ್ರೆಸೆಂಟ್ ಪರಿಸ್ಥಿತಿ ಹೇಗಿದೆ, ಸರ್ಕಾರಿ ಶಾಲೆ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೂ ಎಲ್ಲ ನಟನೆ ಏನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೀಮಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತುಂಬ ಒಳ್ಳೆಯದಾಗಿದೆ ರಜಾಕ್ ಅವರು. ಮತ್ತೊಂದು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯ ಮಕ್ಕಳಿಂದ ಇದು ಮಾಡಬೇಕಾದ್ರೆ, ಮಕ್ಕಳ ಮುಖಾಂತರವೇ ವೋಟಿಂಗ್, ಮತದಾನದ ಮಹತ್ವ, ವಿರೋಧ ಪಕ್ಷ ಆಡಳಿತ ಪಕ್ಷ ಅದನ್ನು ಸಣ್ಣ ಇದರಲ್ಲಿ ತೋರಿಸಿದ್ದು ತುಂಬ ಒಳ್ಳೆಯದಾಗಿದೆ. ರಜಾಕ್ ಅವರಿಗೆ ಮತ್ತು ಅದರಲ್ಲಿ ಎಲ್ಲರಿಗೂ ಧನ್ಯವಾದ. ಮೇಡಮ್, ಈ ಸ್ಕೂಲ್ ಲೀಡರ್ ರಜಾಕ್ ಪುತ್ತೂರ್ ನಿರ್ದೇಶನದ ಸ್ಕೂಲ್ ಲೀಡರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಮೇಡಮ್. ಅಲ್ಲಿರುವಂಥ ಒಂದು ಛಾಯಾಗ್ರಹಣ ಇರ್ಬೋದು, ಮತ್ತು ಒಂದು ನಿರ್ದೇಶನ ಇರ್ಬೋದು, ಹಾಗೆ ಮತ್ತು ಅಲ್ಲಿ ಆ ಮಕ್ಕಳ ತುಂಟಾಟ, ಆ ತುಂಟಾಟದ ಮುಖಾಂತರ ಒಂದು ಮೆಸೇಜ್ ತೋರಿಸಿದ್ದಾರೆ ಸರ್. ತುಂಬ ಅದ್ಭುತವಾಗಿದೆ. ಎಲ್ಲೂ ಮೊದಲಿಂದ ಕೊನೆವರೆಗೂ ಯಾವುದೇ ಒಂದು ರೀತಿಯ ಗೊಂದಲ ಇರಲ್ಲ. ತುಂಬ ಸ್ಪಷ್ಟವಾಗಿ, ಕ್ಲಾರಿಟಿಯಾಗಿ ತುಂಬ ಇಷ್ಟ ಆಯಿತು ಮೇಡಮ್. ತುಂಬ ಸಿನಿಮಾ ತುಂಬ ಬೇಗ ಮುಗೀತೇನೋ ಅಂತ ಅನಿಸುತ್ತೆ. ಅದು ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅಂದರೆ ಅದು ಮುಖ್ಯವಾಗಿ ಅದು ಹಾಗೆ ಅನಿಸುತ್ತೆ. ನಮ್ಗೆ ಟೋಟಲಿ ತುಂಬ ಖುಷಿ ಆಯಿತು ಮೇಡಮ್. ಚೆನ್ನಾಗಿದೆ, ಎಂಜಾಯ್ ಮಾಡಿ, ಖುಷಿ ಆಯಿತು. ತುಂಬ ತುಂಬ ಚೆನ್ನಾಗಿದೆ ಫಿಲ್ಮ್. ಎಲ್ಲರೂ ನೋಡಬೇಕು. ಮುಖ್ಯವಾಗಿ ಇದನ್ನು ಸರ್ಕಾರ, ಶಿಕ್ಷಣ ಮಂತ್ರಿಗಳು ಮತ್ತು ಸರ್ಕಾರಿ ಶೈಕ್ಷಣಿಕ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಎಲ್ಲರೂ ನೋಡಬೇಕು. ಯಾಕಂದರೆ ತುಂಬ ಒಳ್ಳೆಯ ಸಂದೇಶ ಇದೆ. ತುಂಬ ಒಳ್ಳೆಯ ಕೆಲಸ ಕಾರ್ಯಗಳು ಸರ್ಕಾರದಿಂದ ಆಗಬೇಕು ಅಂತ ಹೇಳೋದನ್ನು ಮಕ್ಕಳು ತುಂಬ ಚೆನ್ನಾಗಿ ಹೇಳ್ತಾರೆ. ಭಾಳ ಒಳ್ಳೆಯ ಫಿಲ್ಮ್, ತುಂಬ ಚೆನ್ನಾಗಿದೆ. ಉತ್ತಮವಾಗಿತ್ತು. ಒಂದು ಕೆಟ್ಟ ಮಗುವನ್ನು ಹೇಗೆ ಒಳ್ಳೆಯ ನಾಯಕನನ್ನಾಗಿ ಅಥವಾ ಜವಾಬ್ದಾರಿಯುತ ಪ್ರಜೆಯನ್ನಾಗಿ ರೂಪಿಸ್ಬೋದು ಅನ್ನುವ ಒಂದು ನೀತಿಯನ್ನು ಹೇಳುವಾಗಿತ್ತು. ಹಾಗೂ ಮಕ್ಕಳ ಆ್ಯಕ್ಟಿಂಗ್ ಮಾತಿಗಿಂತ ಭಾವನೆಗಳಲ್ಲಿ, ಅಂದರೆ ಅವರ ಆ್ಯಕ್ಟಿಂಗಲ್ಲೇ ಎಲ್ಲವನ್ನ ಹೇಳುವಾಗಿದೆ. ಉತ್ತಮವಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆಂದಾಗಿದೆ. ನಮಗೊಂದು ವಿದ್ಯಾರ್ಥಿ ಜೀವನದ ನೆನಪಾಯಿತು. ವಿದ್ಯಾರ್ಥಿಗಳಾಗಿದ್ದಾಗ ನಾವು ಹೇಗಿದ್ದೆವು ಅದೊಂದು ನೆನಪನ್ನು, ಅದರ ಜೊತೆಗೆ ಒಬ್ಬರು ಒಂದು ಶಾಲೆ, ಒಂದು ವಿದ್ಯಾಸಂಸ್ಥೆಯನ್ನು ಯಾವ ರೀತಿ ಬದಲಾಯಿಸ್ಬೋದು ಅಂತ ಹೇಳುವಂಥ ಒಂದು ಸಂದೇಶ. ಯಾಕಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆಗಳಿದೆ, ಆದರೂ ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ ಇದೆ. ಈ ರೀತಿ ಒಳ್ಳೆಯ ಒಂದು
ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಚೆನ್ನಾಗಿ ಜೋಡಿಸಿಕೊಂಡ್ರೆ ಅವರನ್ನು ಕೂಡ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಮಾಡಿ ಸಮಾಜಕ್ಕೆ ಇದೊಂದು ಒಳ್ಳೆಯ ಸಂದೇಶ ಅಂತ ನನ್ನ ಅಭಿಪ್ರಾಯ. ಸಿನಿಮಾ ಬಾರಿ ಶೋಕಿತ್ತಂಡು ಒಂಜಿ ಸರ್ಕಾರಿ ಶಾಲೆ ಟೀಚರ್ನಾಗ್ಲಿ ಏತ್ ಬಂಗ ಉಂಡು ಪನ್ಪಣ ಒಂದು ಸಂದೇಶ ಕೊಡ್ತೀರಿ. ಜೋಕ್ಲು ಮಾಂತಿರ್ಲ ಬಾರಿ ಖುಷಿ ಆಕ್ಟ್ ಮಾಡ್ತೀರಿ. ಸರ್ಕಾರಿ ಶಾಲೆ ನಡಪಡಿಯರ ಬಂಗ ಉಂಡು ಅಂಚನೆ ಕಷ್ಟಲೇನ ವಿವರಿಸದಿರಿ. ಒಂಜಿ ರಾಜಕೀಯ ಬಗ್ಗೆ ಎಲ್ಲ ವಿವರಿಸದಿರಿ. ಮಾಂತಿರ್ಲ ತೂದು ಎನ್ನು ಮಾಂತಿರ್ಲ ಟಾಕಿಸಡ್ ಬತ್ತು ತೂದು ಗೆಂಡ ಔಟ್ ಬಂದ್ರೆ ಹೆಂಗೆ ಕ್ಲಾರಿಸುಂಡು ಫಿಲ್ಮ್ ಭಾರಿ ಖುಷಿ ಇರ್ತದೆ. ಸುದರ್ಶನ ಮಂದಿ ಭಾರಿ ಭಾರಿ ಪೂರೈನ ಆಗ್ತಿಲ್ಲ ಪೂರ ಬರ್ತಾರೆ ಮಾತಿರ್ಲ ಬರ್ತಾರೆ. ಮೂವಿ ತುಂಬ ಒಳ್ಳೆಯದಿದೆ. ಅಂದರೆ ಟೀಚರ್ಸ್ಗಳಿಂದ ಮಕ್ಕಳಿಗೆ ಒಂದು ಸಪೋರ್ಟ್ ಸಿಕ್ಕಿದಾಗ ಮಕ್ಕಳು ಯಾವ ರೀತಿಯಲ್ಲಿ ಸಾಧನೆ ಮಾಡ್ಬೋದು ಅಂತ ಹೇಳೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಒಳ್ಳೆಯದು. ನಮಸ್ತೆ. ಭಾರಿ ಶೋಕದ ಮೂವಿ ಜೋಕುಲಂತೂ ತೂಡ ಐನಂಚಿನ ಮೂವಿ ಭಾರಿ ಪೊರ್ಲಾತನು ರಜಾಕೆರ್ ಪೊರ್ಲ ಗಂಟೆಡೆ ಐತ ಒಂಜಿ ಸ್ಟೋರಿ ಪೂರ ಬರೆದು ಭಾರಿ ಶೋಕು ಬಂತಾರೆ. ಐತ ಕ್ಲೈಮ್ಯಾಕ್ಸ್ ಲೆಟ್ಟುಂಡು ಸ್ಟೋರಿ ಲೆಟ್ಟುಂಡು ಪ್ರತಿ ಒರಿಯನ ಆ್ಯಕ್ಟಿಲ್ಲ ಆತು ಪೊರ್ಲಾತ ಅವೆಟ್ಟ ಆ ಎಮ್ಮೆಂದು ದಾಲಿಚ್ಚಿ ಭಾರಿ ಶೋಕು ಮಾಡ್ತಾರೆ. ಅಂಡ ನನ್ನಲ್ಲವು ಒಂಜಿ 100 ಶೋರ್ದ ಹೆಚ್ಚಪ್ಪು ಆಡು ಪಂಡದು ಒಂಜಿ ಶುಭ ಹಾರೈಕೆ ಆ ತಂಡಗು ಪೂರೇರಗ್ಲ ಎಡ್ಡ ಆವಡ್ ಪಂದು ಎನ್ನ ಹೈಸ್ಕೂಲ್ ಲೈಫ್ಲು ಸೇಮ್ ನಮ್ಮ ಎಂಚ ತುಂಬ ಎಂಚ ಇತ್ತನ ಅಂಚನೆ ಈ ಸ್ಟೋರಿ ಹಿಡಿದೋಯ್ತು ಅಂಚ ಎಂಕ್ ಕಂಟ್ರೋಲ್ ಆತು ಜೀನಿ ಆ ಮೂವಿ ತೂನಾಗ ತೆಲ್ತು ಸಾಕಾದು ಗೊತ್ತುಂಡು ಪಂಡ ಟೀಚರ್ಸ್ ಅನ್ನಕ್ಲೆ ಪೂರ ಅಂಚನೆ ದುಂಬದ ಅಂದು ಇತ್ತೆ ಪೂರ ಪಾಶ್ ಅದು ಎಂಚ ಕನ್ನಡ ಶಾಲೆ ಪನ್ಪನವೇ ಆತ ಇಚ್ಚಿತ್ತೆ. ಇಂಗ್ಲೀಷ್ ಮೀಡಿಯಮ್ ಟೋಟಲಿ ಮಾತಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಜೋಕ್ಲೇನು ಪೂರ ಸೇರ್ಸೊಂದುಲ್ಲೇರು ಅವೇಟೆ ಪೂರ ವಿದ್ಯಾಭ್ಯಾಸ ಮಾಡ್ತಂದುಲ್ಲೇರು ಅಂಡ ದುಂಬುದ ಲೈಫ್ ಪಂಡ ಅವು ನಮ್ಮ ಇಪ್ಪನಾಗದ ಲೈಫ್ ಒಂದು ಪಂಡ್ರೆ ಹೆಂಗೆ ಖುಷಿ ಉಂಟು. ಹ್ಯಾಟ್ಸ್ ಆಫ್ ರಜಾಕ್ ಸರ್ಗೆ ಬೊಕ್ಕ ದಯಾನಂದ ಸರ್ ಆರ್ನ ಮಗಲೆಗೆ ಮಸ್ತ್ ಶೋಕ ಆತದೆ. ಗುಡ್ ಲಕ್ ಟೀಮ್ ಪೂರ. ನಮಸ್ತೆ. ಬಲೆ ಎಂಗ್ಲ ಧರ್ಮಚಾವಡಿ ಟೀಮು ಫುಲ್ ಉಂಟು. ಈ ಟೀಮ್ ಹೆಂಗೆ ಮಸ್ತ್ ಸ್ಪೆಷಲ್ ದಯಮಾಡಿ ಸ್ಕೂಲ್ ಲೀಡರ್ದ ಆ್ಯಕ್ಚುಲಿ ರಜಾಕ್ ಸರ್ ಎಂಕ್ಲ ಧರ್ಮಚಾವಡಿಗೆ ಲಿರಿಕ್ಸ್ ಬರುತ್ತಾರೆ, ಡೈಲಾಗ್ ಬರುತ್ತಾರೆ, ಸ್ಕ್ರೀನ್ ಪ್ಲೇಲ ಆರ್ನ ಈ ಫಿಲ್ಮ್ ತೂನಗೆ ಎಂಕ್ಲಿಗೆ ಈಸಿ ಆದ ಎಂಕ್ಲಿಗೆ ಗೊತ್ತಾಯ್ತು. ಎಂಕ್ಲ ಅವರ ಸ್ಕೂಲ್ ಲೈಫ್ ಬೋದು ಬತ್ತ ಮಾತಿರಲ್ಲ ಈದ್ ಜನ ಎಂಕ್ಲ ಸ್ಕೂಲ್ ಲೈಫ್ ಪೋಯ ಆ್ಯಂಡ್ ಅವಳು ಲೆಟರ್ ಕೊಟ್ಟನ ಸಮಥಿಂಗ್ ಅವಳ ಮಾತಲ್ಲ ಖುಷಿಯಾನೆ. ಆ್ಯಕ್ಚುಲಿ ಒಂಜಿ ಈತ್ ಜೋಕ್ಲೆನ್ ಪಾತ ಒಂದೊಂದು ಮೂವಿ ಮಲ್ಪನ ಅದು ಈಸಿ ಆಯ್ತು. ಅವು ಎಂಕ್ಲೆ ಗೊತ್ತು ಮೂವಿ ಮಲ್ಪನ ಏತ್ ಟಫ್ ಒಂದು ಅವಳ ಈ ಏಜ್ದ ಜೋಕ್ಲೆನ್ ಪಾತ ಒಂದು ಆತು ಶೋಕದ ಮೂವಿ ಮಲ್ತದ್ದು ಫಿನಿಶ್ ಮಂತ್ರ ರಜಾಕ್ ಸರ್ಗೆ ಕಂಗ್ರಾಟ್ಸ್ ಆಲ್ ದಿ ಬೆಸ್ಟ್. ದಾಬಂಡ ಈ ಫಿಲ್ಮ್ ಮಾತಿರಲ್ಲ ತೂಡು ದಾಯಿ ಬಂಡ ಈತ್ ಒಂಜಿ ಪರ್ಫೆಕ್ಷನ್ ಆತು. ಮ್ಯೂಸಿಕ್ ಅವಾರ್ಡ್, ಎಡಿಟಿಂಗ್ ಅವಾರ್ಡ್, ಮಾತ ಡಿಪಾರ್ಟ್ಮೆಂಟ್ ಎಲ್ಲ ಭಾರಿ ಶೋಕ್ ಮಲ್ದೇರು. ಆಲ್ ದಿ ಬೆಸ್ಟ್. ನಮ್ಮ ಊರ್ದಾಗ್ಲಿ ದಯಮಂಡಾಗ್ಲಿ ಸೌತ್ ಕೆನಡಾ ಮಾತ್ರ ರಿಲೀಸ್ ಮಾಡ್ತೊಂದು ಲೈನ್ ಈ ಮೂವಿನ ಆಗ್ಲಿ ಆಲ್ಮೋಸ್ಟ್ ನಮ್ಮ ಸೌತ್ ಕೆನಡಾದಾಗಲೇ ಸಪೋರ್ಟ್ ಮಾಡ್ಕೊಡು ದಯಮಂಡ ಮಸ್ತೆ ಹೊರ ಬತ್ತು ತೂಂಡ ಮಾತಿರಲ್ಲ ಇಷ್ಟ ಅವು ಏರ್ ಮಾತ್ರ ತೂತಾರೆ ಈ ಫಿಲ್ಮ್ ಈ ಪ್ರೀಮಿಯರ್ ಶೋಟ್ ತೂತಾರೆ ಮಾತಿರಲ್ಲ ಒಂಜಿ ಆಗ್ಲಗ್ಲ ಫ್ಯಾಮಿಲಿದಾಗಲೇ ಬನ್ನಿ ಆಗ್ಲಗ್ಲ ಸರ್ಕಲ್ ಪಂಡೆ ಈ ಫಿಲ್ಮ್ 100% ಹಿಟ್ ಆಪಣ್ ಮಾಡೋಣ. ಥ್ಯಾಂಕ್ ಯು. ಈಗಾಗಲೇ ಸ್ಕೂಲ್ ಲೀಡರ್ ನೋಡಿ ಫಿಲ್ಮ್ ಮಾಡಿ ಬರ್ತಾ ಇದ್ದೇವೆ. ಒಂದು ಒಳ್ಳೆಯ ಫಿಲ್ಮನ್ನು ನೋಡಿ ಬರ್ತಾ ಇದ್ದು ಖುಷಿ ಆಗ್ತಿದೆ. ಈ ತಂಡ ಹಿಂದೆ ಪೆನ್ಸಿಲ್ ಬಾಕ್ಸ್ ಒಂದು ಫಿಲ್ಮ್ ಮಾಡಿತ್ತು. ಆ ಪೆನ್ಸಿಲ್ ಬಾಕ್ಸಲ್ಲಿ ಅತ್ಯಂತ ಯಶಸ್ವಿಯಾದ ಒಂದು ಫಿಲ್ಮು. ಆ ಪೆನ್ಸಿಲ್ ಬಾಕ್ಸ್ ಟೀಮ್ ಹಿಡ್ಕೊಂಡು ರಜಾಕ್ ಪುತ್ತೂರ್ ಅವರು ನೆಕ್ಸ್ಟ್ ಲೆವೆಲ್ ಫಿಲ್ಮ್ ಅಂತ ಕೊಟ್ಟಿದ್ದಾರೆ ಸ್ಕೂಲ್ ಲೀಡರ್ ಅಂತೇಳಿ. ಒಳ್ಳೆಯ ಸಬ್ಜೆಕ್ಟ್. ನಿಜ ಹೇಳಬೇಕಂದ್ರೆ ಇಲ್ಲಿ ಕತೆ ಅತ್ಯಂತ ಗಟ್ಟಿಯಾಗಿ ನಿಂತಿದೆ. ಹಾಗಾಗಿ ಒಳ್ಳೆಯ ನಾವು ಫಿಲ್ಮ್ ಮುಗ್ದದೇ ಗೊತ್ತಾಗೋದಿಲ್ಲ. ಒಳ್ಳೆಯ ಫಿಲ್ಮನ್ನು ಕೊಟ್ಟಿದ್ದಾರೆ. ಈ ಫಿಲ್ಮ್ನ ಮೂಲಕ ಮಕ್ಕಳನ್ನು ಯೂಸ್ ಮಾಡಿ ರಾಜ್ಯಕ್ಕೆ ಯಾವ ರೀತಿ ಇರಬೇಕು, ಸರ್ಕಾರ ಯಾವ ರೀತಿ ನಡಿಬೇಕು ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೇವಲ ಮಕ್ಕಳ ಫಿಲ್ಮ್ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಜೊತೆ ಫ್ಯಾಮಿಲಿ ಬರಬೇಕು, ಅವರೆಲ್ಲ ನೋಡಬೇಕು ಅಂತೇಳಿ ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಎಲ್ಲರೂ ಬನ್ನಿ, ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ ಸಕ್ಸಸ್ ಮಾಡಿ. ಈ ತಂಡ ಒಂದು ಒಳ್ಳೆಯ ಸ್ಟೋರಿಯನ್ನು ಕೊಟ್ಟಿದೆ, ಇದನ್ನೆಲ್ಲ ನಾವು ಸಪೋರ್ಟ್ ಮಾಡುವ ಅಂತೇಳಿ ನಾನು ಫಿಲ್ಮಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ತುಂಬ ಸೂಪರ್ ಆಗಿದೆ ಫಿಲ್ಮು. ಸ್ಕೂಲ್ ಲೀಡರ್ ಅಂತ ಹೇಳುವಾಗ ಎಲ್ಲರೂ ಅನ್ಕೊಳ್ತಾರೆ ಏನದು ಇದೊಂದು ಮಕ್ಕಳ ಚಿತ್ರ ಅಂತೇಳಿ. ಖಂಡಿತ ಅಲ್ಲ, ಇದನ್ನು ದೊಡ್ಡವರು ನೋಡ್ಬೋದು. ಎಲ್ರಿಗೂ ಒಳ್ಳೆಯ ಕಾಮಿಡಿ ಹಾಗೆ ಟ್ರ್ಯಾಜಿಡಿ ಅಂತೂ ಎಲ್ಲರ ಮನಸ್ಸು ಮುಟ್ಟೋ ಥರ ಈ ಚಿತ್ರವನ್ನು ತಯಾರು ಮಾಡಿದ್ದಾರೆ. ರಜಾಕ್ ಪುತ್ತೂರ್ ಅವರು ಈ ಚಿತ್ರದಿಂದ ಇನ್ನಷ್ಟು ಉತ್ತಮವಾದಂಥ ಒಂದು ಯಶಸ್ಸನ್ನು ಪಡೆದಿದ್ದಾರೆ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಈ ಚಿತ್ರದ ಮುಖಾಂತರ ನಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಗೌರ್ಮೆಂಟ್ ಸ್ಕೂಲು
ಅದರಲ್ಲಿರುವಂತಹ ಈ ಶಿಕ್ಷಕರ ಕೊರತೆ ಇದನ್ನೆಲ್ಲ ನಿಜವಾಗಿ ರಾಜಕಾರಣಿಗಳು ನಮ್ಮ ಸರ್ಕಾರದವರು ಈ ಚಿತ್ರವನ್ನು ನೋಡಬೇಕು. ಈ ಸರ್ಕಾರಿ ಶಾಲೆಯ ಕಷ್ಟಗಳು, ಅದರ ಅವನತಿಯ ಒಂದು ಹಂತದಲ್ಲಿರುವಂತಹ ವಿಷಯ, ಅದನ್ನೊಂದು ಒಳ್ಳೆಯ ರೀತಿಯಾಗಿ ಸರ್ಕಾರಕ್ಕೆ ಮುಟ್ಟುವಂತಹ ಕೆಲಸವನ್ನು ಇದು ಮಾಡಿದ್ದಾರೆ. ಎಲ್ಲರೂ ಸರ್ಕಾರಕ್ಕೆ ಇದು ಮುಟ್ಟಬೇಕು. ಹಾಗೆ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿರುವಂತಹ ಎಲ್ಲರೂ ಮಕ್ಕಳು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅಂತೂ ಟೋಟಲಿ ಈ ಚಿತ್ರ ಎಲ್ಲ ಪ್ಯಾಕೇಜನ್ನು ಹೊಂದಿರುವಂತಹ ಒಂದು ಚಲನಚಿತ್ರ ಅಂತ ಹೇಳ್ಬೋದು. ಇದನ್ನು ಎಲ್ಲರೂ ದಯವಿಟ್ಟು ನಾವು ಹೇಳೋದೇನೆಂದರೆ ಎಲ್ಲರೂ ಇದನ್ನು ಎಲ್ರಿಗೂ ಮುಟ್ಟಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು. ನಾವೀಗ ಏನು ಅವರು ಕರೆದಿದ್ದಾರೆ ಅಂತ ಹೇಳಿ ನಾವು ಇದನ್ನು ರಿವ್ಯೂವನ್ನು ಕೊಡೋದಲ್ಲ, ನಿಜವಾಗಿ ನಾವು ಆತ್ಮಸಾಕ್ಷಿಯಾಗಿ ಹೇಳೋದು ಅಂತ ಹೇಳಿದರೆ ಒಂದು ಉತ್ತಮವಾದಂತಹ ಪ್ಯಾಕೇಜ್ ಈ ಚಿತ್ರದಲ್ಲಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಉತ್ತಮವಾದ ಚಲನಚಿತ್ರ. ಮೂವಿ ಬಹಳ ಚೆನ್ನಾಗಿದೆ. ಎಲ್ಲರೂ ಕೂಡ ಬಂದು ನೋಡುವಂಥ ಮೂವಿ, ಫ್ಯಾಮಿಲಿ ಸಮೇತ ನೋಡ್ಬೋದು. ಹಾಗೆ ಈ ಒಂದು ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿದೆ. ನಮಗೆ ನಮ್ಮ ಶಾಲಾ ದಿನಗಳನ್ನು ನೆನಪು ಮಾಡಿತು. ಎಂಟೈರ್ ಟೀಮ್ ಹಾಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಹಾಗೆಯೇ ಸ್ಪೆಷಲ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ನಮ್ಮ ಅನನ್ಯ ಮೇಡಮ್ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅವರಿಗೆ ಆಲ್ ದ ಬೆಸ್ಟ್, ಇನ್ನಷ್ಟು ಆಪರ್ಚುನಿಟಿಗಳು ಸಿಗಲಿ ಅಂತೇಳಿ ಈ ಮೂಲಕ ಕೇಳಿಕೊಳ್ತೇನೆ. ಎಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಈ ಮೂವಿನ ನೋಡಿ ಅಂತೇಳಿ ಕೇಳಿಕೊಳ್ತೇನೆ. ತುಂಬ ಚೆನ್ನಾಗಿದೆ ಪಿಕ್ಚರ್. ಅಂದರೆ ಒಂದು ಮೆಸೇಜ್ ಇದೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳಿಲ್ಲ, ತುಂಬ ಪರದಾಡ್ತಾರೆ. ದಿನದ ಚಾರ್ಜನ್ನು ಕೊಟ್ಟು ಬೇರೆ ಬೇರೆ ಟೀಚರ್ಸ್ಗಳು ಬಂದು ಪಾಠ ಮಾಡ್ತಾರೆ. ಇದನ್ನು ಕೂಡಲೇ ಮಕ್ಕಳ ಮುಖಾಂತರ ಅದೊಂದು ಅಲ್ಲಿಗೆ ಕಳಿಸಿದ್ದು, ಆ ಟೀಚರ್ ವ್ಯವಸ್ಥೆ ಮಾಡಿದ್ದು ತುಂಬ ಒಳ್ಳೆಯದಿತ್ತು. ಒಂದೊಳ್ಳೆ ಮೆಸೇಜ್ ಇದೆ. ಇನ್ನು ನಮ್ಗೆ ತುಂಬ ಹೆಮ್ಮೆ ಅಂತ ಹೇಳಿದರೆ ಎಲ್ಲರೂ ಕೂಡ ಟಾಕೀಸಿಗೆ ಬಂದು ಪಿಕ್ಚರ್ ನೋಡಲಿ ಅಂತ ಹೇಳ್ತೇವೆ. ಮತ್ತು ನಮ್ಮ ಯಕ್ಷಗಾನ ತಂಡದ ಡಾಕ್ಟ್ರು, ಎಲ್ರಿಗೂ ಗೊತ್ತಿರುವಂಥ ಡಾಕ್ಟ್ರು ನಮ್ಮ ಈ ಫಿಲ್ಮಲ್ಲಿದ್ದಾರೆ. ಅದು ಕೂಡ ನಮ್ಗೆ ಹೆಮ್ಮೆ. ಈ ಪಿಕ್ಚರ್ನ ಎಲ್ರಿಗೂ ಕೂಡ ಶುಭಾಶಯನ್ನು ಹೇಳ್ತಾ ಈ ಪಿಕ್ಚರು ತುಂಬ ರಾಷ್ಟ್ರಮಟ್ಟಕ್ಕೆ ಹೋಗಲಿ ಅನ್ನೋದು ನಮ್ಮ ಕೋರಿಕೆ. ಬಾರಿ ಪೊರ್ಲದ ಒಂಜಿ ಫಿಲ್ಮ್ ಉಂದೆ ಪನೊಲಿ ದಯಪಂಡ ಎಂಕ್ಲೆನ ಶಾಲಾ ದಿನಗಳು ಕೂಡ ಅಂದೆಟ್ಟು ಎಂಕ್ಲೆಗ್ ನೆನಪ ಆಂಡ್ ಅಂಚೆ ಪುನಗ ಫ್ಯಾಮಿಲಿ ಅಂಚನೆ ಜೋಕುಲು ಬತ್ತು ತೂಪುನಂಚಿನ ಪೊರ್ಲುದ ಫಿಲ್ಮ್. ಆಲ್ ದ ಬೆಸ್ಟ್ ಮಾತ ಈ ಟೀಮ್ಗಳ ಅಂಚನೆ ನನ್ನ ದುಂಬುಗಳ ಈ ಒಂಜಿ ತಂಡ ಎತ್ತರಗೆ ಬೆಳೆದು ಬರಡು ಪಣದಿಂಗ್ಲೊಂಜಿ ಆಶೀಸ್ ಹಬ್ಬ. ಫಿಲ್ಮು ತುಂಬ ಚೆನ್ನಾಗಿತ್ತು. ನನಗೆ ಹಿಂದೆ ಸ್ಕೂಲಲ್ಲಿ ನಾನು ಕೂಡ ಲೀಡರ್ ಆಗಿದ್ದೆ. ಆಗ ಮಧ್ಯಾಹ್ನ ಎಲ್ಲ ನಾವು ಕೂಡ ಓಟ್ ಎಲ್ಲ ಕೇಳಿಕ್ಕೆ ಹೋಗ್ತಿದ್ದೆವು. ಅದೆಲ್ಲ ಇದು ನೋಡುವಾಗ ಫ್ಲ್ಯಾಶ್ ಬ್ಯಾಕ್ ಆಯಿತು. ನಮ್ಮ ಬೆಸ್ಟ್ ಗೆಳತಿಯೊಬ್ಬರು ಇದ್ದಾರೆ, ಹಾಗಾಗಿ ತುಂಬ ಖುಷಿಯಾಯಿತು. ಫಿಲ್ಮ್ ಒಳ್ಳೆಯದಾಗಿದೆ. ಇನ್ನೂ ಕೂಡ ಹೆಚ್ಚೆಚ್ಚು ಮೂವಿ ಮಾಡಲಿ, ಅವಕಾಶ ಅವರಿಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಒಂದೇ ಪದದಲ್ಲಿ ಹೇಳಬೇಕು ಅಂದರೆ ಒಂದು ಸೃಜನಾತ್ಮಕವಾದಂತಹ ಚಿತ್ರ ಅಂತ ಹೇಳ್ಬೋದು. ಕೆಲವೊಂದು ಸಲ ನಗಿಸ್ತದೆ, ಕೆಲವೊಂದು ಸಲ ಅಳಿಸ್ತದೆ. ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ. ಈ ಚಿತ್ರವನ್ನು ನೋಡದೆ ಹೋದರೆ ಚಿತ್ರ ತಂಡದವರಿಗೆ ಲಾಸ್ ಏನಿಲ್ಲ ಅಂತ ಹೇಳ್ಬೋದು, ಆದರೆ ಕನ್ನಡಿಗರಿಗೇನೆ ಅದು ಒಂದು ಲಾಸ್ ನೋಡದೆ ಹೋದರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ತುಂಬ ಇಷ್ಟ ಆಯ್ತು ನನಗೆ ಈ ಫಿಲ್ಮ್. ಅಂದರೆ ನಾನು ಬರುವಾಗ ಮಕ್ಕಳದಲ್ಲಂತ ಗ್ರಹಿಸ್ಕೊಂಡು ಬಂದೆ. ಆದರೆ ಇಲ್ಲಿ ನೋಡಿದಾಗ ಮಕ್ಕಳಿಗೊಂದು ಪಾಠ, ಮತ್ತು ನಮ್ಮ ಬಾಲ್ಯವನ್ನು ಕೂಡ ಇದು ನೆನಪಿಸ್ತದೆ. ಮತ್ತು ಮಕ್ಕಳು ಹೇಗಿರಬೇಕು ಅಂತೇಳಿ ಹೇಳುವಂಥದ್ದನ್ನು ಈ ಫಿಲ್ಮ್ ಹೇಳಿಕೊಡ್ತಾ ಇದೆ. ಮಕ್ಕಳು ಹೇಗಿರಬೇಕು ಅಂತ ಹೇಳುವಂಥದ್ದನ್ನು ತುಂಬ ಇಷ್ಟ ಆಯ್ತು ನನಗೆ. ನನ್ನ ಮಗಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಡಾಕ್ಟರ್ ಅನನ್ಯ ಲಕ್ಷ್ಮಿ. ತುಂಬ ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟು. ನಿಜವಾಗ್ಲೂ ಸರ್ಕಾರಿ ಶಾಲೆಗಳಲ್ಲಿ ಏನು ಸಮಸ್ಯೆ ಕಾಡ್ತಿದೆ, ಶಿಕ್ಷಕರ ಕೊರತೆ, ಅದನ್ನು ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ಶಾಲೆ, ಶಿಕ್ಷಕರು ಮತ್ತು ಮಕ್ಕಳು ನೋಡೋದಕ್ಕಿಂತ ವ್ಯವಸ್ಥೆ ನೋಡಿದರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ರಾಜಕಾರಣಿಗಳು, ಅಧಿಕಾರಿಗಳು ಇದನ್ನು ನೋಡಿ ಸಮಸ್ಯೆ ಅರ್ಥ ಮಾಡಿಕೊಂಡು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಸಿನಿಮಾ. ಆಲ್ ದಿ ಬೆಸ್ಟ್. ಮೂವಿಗಳು ಮಾಸ್ ಮೂವಿಗಳಾಗಿರುತ್ತೆ, ಆದರೆ ಪ್ರಶಸ್ತಿ ಗಳಿಸಿರೋಕ್ಕಾಗೋದಿಲ್ಲ. ಎಷ್ಟೊಂದು ಪ್ರಶಸ್ತಿ ಗಳಿಸಿರುವಂಥ ಮೂವಿಗಳು ಮಾಸ್ ಮೂವಿಗಳಾಗಿರೋದಿಲ್ಲ. ಇದೊಂದು ಮೂವಿ ಮಾಸ್ಗೂ ಇಷ್ಟ ಆಗುವಂಥದ್ದು, ಹಾಗೆ ಒಂದು ರಾಷ್ಟ್ರ ಪ್ರಶಸ್ತಿ ಬರಲಿಕ್ಕೆ ಯೋಗ್ಯವಾದಂತಹ ಮೂವಿ ಅಂತ ಹೇಳ್ಬೋದು. ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ಸತ್ಯೇಂದ್ರ ಪೈ ಸರ್ ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ಸಿನಿಮಾದ ರಿವ್ಯೂ ಕೇಳಿದ್ವಿ, ಪ್ರತಿಯೊಬ್ಬರು ಕೂಡ ಹೇಳುವಂಥದ್ದು ಸುಂದರವಾಗಿದೆ ಅನ್ನೋವಂಥದ್ದು, ಮಾಡಿದ್ರೆ ಇಂಥ ಸಿನಿಮಾವನ್ನ ಮಾಡಬೇಕು ಅನ್ನೋವಂಥದ್ದು. ಏನು ಹೇಳ್ತೀರಾ ಸರ್? ಇದು ಮೊದಲಾಗಿ ಸುದ್ದಿಯ ಎಲ್ಲ ನಿಮ್ಮ ಇದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾವು ಈ ಪಿಕ್ಚರನ್ನು ಮಾಡಲಿಕ್ಕೆ ಇದಕ್ಕೆ ನಿಜವಾಗಿ ಆದರೆ ನಿಮ್ಮ ನಿರ್ದೇಶಕರಾದಂಥ ರಜಾಕ್ ಪುತ್ತೂರು ಈ ಒಳ್ಳೆಯ ಚಿತ್ರವನ್ನು ಮುಂಚೆ ಕೂಡ ನಾವು ಒಂದು 2 ಪಿಕ್ಚರ್ ಮಾಡಿದಾಗ ಸಾಹಿತ್ಯವನ್ನು ಕೊಟ್ಟಿದ್ದರು. ಇದರಲ್ಲಿ ಅವರ ಸಹಕಾರ ಮತ್ತು ಪುತ್ತೂರಿನ ಎಲ್ಲ ಆರ್ಟಿಸ್ಟ್ಗಳು ಅದರಲ್ಲಿದ್ದಾರೆ. ಆದ್ದರಿಂದ ಈ ಊರಿಗೆ ಹೆಚ್ಚಾಗಿ ನಾನು ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು.
ಅದೇ ರೀತಿ ಇಲ್ಲಿಯ ಊರಿನ ಸಹಕಾರ ಮತ್ತು ಮಕ್ಕಳ ಒಂದು ಶಾಲೆಯ ಒಂದು ಒಳ್ಳೆಯ ಚಿತ್ರಣವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಈ ನಿಮ್ಮ ಸುದ್ದಿವಾಹಿನಿಯ ಮೂಲಕ ಎಲ್ಲರಿಗೂ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಓಕೆ ಸರ್, ಕಥೆಯನ್ನ ಕೇಳಿದಾಗ ನಿಮ್ಮ ಹೈಸ್ಕೂಲ್ ಜೀವನಗಳೆಲ್ಲ ನೆನಪಾಯ್ತಾ ಹೇಗೆ? ನಾವು ನಮ್ಮ ಶಾಲೆಯಲ್ಲೇ ಮಾಡಿರೋದ್ರಿಂದ, ನಾವು ಅಲ್ಲೇ ಕನ್ನಡ ಶಾಲೆಯಲ್ಲಿ ಕಲ್ತಿರೋದ್ರಿಂದ ನಮ್ಮ ಹಳೆಯ ನೆನಪಿಸುವಂಥ ಆ ಒಂದು ಪ್ರಯತ್ನವನ್ನು ರಜಕ್ ಅವರು ಮಾಡಿಕೊಟ್ರು ನಮಗೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು. 30ನೇ ತಾರೀಕಿಗೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಹೌದು. ಸಿನಿ ಪ್ರೇಮಿಗಳಿಗೆ ಏನು ಹೇಳ್ತೀರಾ? ಬಂದು ನೋಡಿ. ನೀವು ಎಲ್ಲರೂ ಬಂದು ಇದನ್ನು ಸಹಕರಿಸಿ. ಇದನ್ನು ಲಾಭಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಇಂಥ ಒಂದು ಹಲವಾರು ಚಿತ್ರಗಳು ಒಳ್ಳೆಯ ಮೆಸೇಜ್ ಕೊಡುವಂಥ ಚಿತ್ರ ಇದ್ದರೆ ಮುಂದಕ್ಕೂ ನಾವು ಈ ಪ್ರಯತ್ನವನ್ನು ಮಾಡ್ತೇವೆ. ಇದನ್ನು ಎಲ್ಲರೂ ಸೇರಿ ಒಂದು ಎಲ್ಲ ಮಕ್ಕಳಿಗೆ, ಒಂದು ಸಾಧಾರಣ 100ಕ್ಕಿಂತ ಹೆಚ್ಚು ಮಕ್ಕಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅವರಿಗೆ ಸಹಕರಿಸಿ ಅಂತ ತಮ್ಮ ಮೂಲಕ ಕೇಳ್ಕೊಳ್ತೀವಿ. ನಮಸ್ತೆ ಸರ್. ನಮಸ್ತೆ. ಸಿನಿಮಾ ನೋಡಿದ್ರಿ, ಹೇಗಿತ್ತು ಸಿನಿಮಾ ಸರ್? ನಾನೊಂದು ಒಳ್ಳೆ ಸಿನಿಮಾ ನೋಡಿದೆ, ಸ್ಕೂಲ್ ಲೀಡರ್. ಯಾಕೆಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಈ ಒಂದು ಮಕ್ಕಳ ಚಿತ್ರವನ್ನು ಮಾಡಿದ್ದಾರೆ, ಅವರು ಈ ಧೈರ್ಯದಲ್ಲಿ ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ತುಂಬ ಒಳ್ಳೆಯ ಸಿನಿಮಾ. ಮತ್ತು ಇದರ ಕತೆ, ಚಿತ್ರಕಥೆ, ಸಂಭಾಷಣೆ ತುಂಬ ಚೆನ್ನಾಗಿದೆ. ಮತ್ತು ಆ್ಯಕ್ಟಿಂಗ್ ಕೂಡ ಪ್ರತಿಯೊಬ್ಬರು ಕೂಡ ಅವರವರ ಪಾತ್ರವನ್ನು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಈ ಮಕ್ಕಳನ್ನು ನೋಡಬೇಕು, ಮತ್ತು ಪ್ಯಾರೆಂಟ್ಸ್ ನೋಡಬೇಕು. ಮತ್ತು ಇದನ್ನು ಎಲ್ಲ ಜನ ಬಂದು ನೋಡಿ, ಈ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ ಯಶಸ್ವಿ ಮಾಡಬೇಕಂತೇಳಿ ಎಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಒಳ್ಳೆ ಸಿನಿಮಾ, ಇದನ್ನು ಬಂದು ನೋಡಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ. ಒಂದೊಳ್ಳೆ ಸಿನಿಮಾ, ಪ್ರೇಕ್ಷಕರಂತೂ ಮೆಚ್ಕೊಂಡಿದ್ದಾರೆ. ಪ್ರೀಮಿಯರ್ ಶೋ ಅಲ್ಲೇ ಸಕ್ಸಸ್ ಆಗಿದೆ. ಏನು ಹೇಳ್ತೀರಾ? ಎಷ್ಟು ಖುಷಿಯಲ್ಲಿದ್ದೀರಾ? ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಉಂಟು. ನಾನು ಈ ಸಿನಿಮಾಕ್ಕೆ ಭಾಗವಹಿಸಲಿಕ್ಕೆ ಹೋದಾಗ ಖಂಡಿತವಾಗ್ಲೂ ಗ್ರೇಸ್ಲೇ ಇಲ್ಲ, ಇದು ಈ ಮಟ್ಟಕ್ಕೆ ಒಂದು ಸುದ್ದಿ ಮಾಡುವಂಥ ವಿಷಯ ಆಗ್ತದೆ ಅಂತ ಹೇಳಿ. ನನಗೆ ತುಂಬ ಖುಷಿ ಕೊಟ್ಟ ವಿಷಯ ಏನು ಅಂತಂದರೆ, ನಮ್ಮ ಹೆತ್ತ ತಾಯಿ ನಮಗೆ ಮೊದಲ ಗುರು ಅಂತೆ. ಅವಳ ಮುಂದೆ ಈ ಒಂದು ನಾನೊಂದು ಗುರುವಾಗಿ ಅಭಿನಯಿಸಿರುವಂತಹ ಒಂದು ಚಿತ್ರ ಮೂಡಿ ಬಂದಿರುವಂಥದ್ದು, ಅವರಿವತ್ತು ಈ ಪ್ರೀಮಿಯರ್ ಶೋಗೆ ಬಂದಿರೋದು. ಇಷ್ಟು ಮಾತ್ರ ಅಲ್ಲ, ನನಗೆ ಕಲಿಸಿಕೊಟ್ಟಂತಹ ಹೆಚ್ಚಿನ ಎಲ್ಲ ಗುರುಗಳು ಈ ಪ್ರೀಮಿಯರ್ ಶೋಗೆ ಬಂದಿದ್ದಾರೆ. ಈ ಹುಡುಗಿ ಏನು ಮಾಡಿದ್ದಾಳೆ ಅನ್ನೋದನ್ನು ನೋಡಿ ಮೆಚ್ಚಿದ್ದಾರೆ, ಬೆನ್ನು ತಟ್ಟಿದ್ದಾರೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಈ ಸಿನಿಮಾದಲ್ಲಿ ನಾನೇನು ಅಂದುಕೊಂಡಿದ್ನಲ್ವ, ಈಗ ನಮಗೆ ಅವರು ಎಲ್ಲ ಕತೆ ಹೇಳಿರೋದಿಲ್ಲ, ಅರ್ಧಂಬರ್ಧ ಕತೆ ಗೊತ್ತಿರ್ತದೆ. ನನ್ನ ಕಣ್ಣಲ್ಲೂ ಸಹ 2-3 ಕಡೆ ಹನಿ ಜಿನುಗುವಂತೆ ಆಯಿತು. ಒಟ್ಟಾರೆಯಾಗಿ ಮಕ್ಕಳಿಗೆ ಮತ್ತು ಏನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಸರಕಾರಕ್ಕೂ ಸಹ ಒಳ್ಳೆಯ ಪಾಠ ಉಂಟು. ಸರ್ಕಾರಿ ಶಾಲೆಗಳಲ್ಲಿರುವಂತಹ ಕುಂದುಕೊರತೆಗಳನ್ನು ಜನರ ಮನಸ್ಸಿಗೆ ಮಾತ್ರವಲ್ಲದೆ ಸರ್ಕಾರಕ್ಕೂ ಮತ್ತೆ ಮತ್ತೆ ನೆನಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ರಜಾಕ್ ಸರ್ ಮಾಡಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಮನಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು DOP ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು, ನಮ್ಮ ಮೋಹನ್ ಪಟ್ರೆ ಸರ್ ಇದ್ದು. ಹಾಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಅಕ್ಷತ್ ಅವರು ಕೂಡ ತುಂಬ ಚೆನ್ನಾಗಿ ಸಹಾಯ ಮಾಡಿದ್ದಾರೆ. ಎಲ್ಲವೂ ಕೂಡ ಒಂದು ಪರಿಪೂರ್ಣ ಕೆಲಸ ಅಂತ ಅನಿಸ್ತಾ ಉಂಟು. ಒಟ್ಟಾರೆಯಾಗಿ ಮೊದಲಿಂದ ಕೊನೆವರೆಗೂ ಕಣ್ಣರೆಪ್ಪೆಯನ್ನು ಅಲುಗಾಡಿಸದೆ ನೋಡಬಹುದಂಥ ಒಂದು ಸಿನಿಮಾ. ಎಲ್ಲರೂ ಕೂಡ, ಎಲ್ಲ ಪ್ರಾಯದವರು ಕೂಡ ನೋಡುವಂಥದ್ದು. ಮಕ್ಕಳನ್ನು ಕರ್ಕೊಂಡು ಬನ್ನಿ, ಹಿರಿಯರು ಸಹ ಬನ್ನಿ. ಹಿರಿಯರಿಗೆ ಅವರ ಶಾಲೆಯ ದಿನಗಳನ್ನು ಇದು ನೆನಪಿಸಿದರೆ, ಮಕ್ಕಳಿಗೆ ಅವರ ಈಗಿನ ಜೀವನವನ್ನು ನೆನಪಿಸುವಂಥ ಸಿನಿಮಾ. ಎಲ್ಲರೂ ಬಂದು ನೋಡಿ ನಮಗೆ ಪ್ರೋತ್ಸಾಹವನ್ನು ಮಾಡಿ ಅಂತ ಕೇಳ್ತಿದ್ದೆ. ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂಥ ಸುದರ್ಶನ್ ಶೆಟ್ಟಿ ಅವರಿದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಿಮ್ಮಂತಹ ಗುರು ಇದ್ದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಲೈಫಲ್ಲಿ ಸಕ್ಸಸ್ ಆಗ್ತಾನೆ ಅನ್ನುವಂಥದ್ದು ಸಿನಿಮಾ ತೋರಿಸ್ಕೊಟ್ಟಿರುವಂಥದ್ದು, ಜನ ಮೆಚ್ಕೊಂಡಿದ್ದಾರೆ. ಏನು ಹೇಳ್ತೀರಾ ಅಂತ? ಇಲ್ಲ, ಆ್ಯಕ್ಚುಲಿ ಇದರಲ್ಲಿ ಒಂದು ಉತ್ತಮವಾದ ಒಂದು ರೋಲನ್ನು ನಮ್ಮ ನಿರ್ದೇಶಕರಾದ ರಜಾಕ್ ಪುತ್ತೂರ್ ಅವರು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನು ಅಂತ ಹೇಳಿದರೆ, ನಮಗೆ ಈ ಸಿನಿಮಾದಲ್ಲಿ ಈಗ ಒಂದು ಸ್ಕೂಲಲ್ಲಿ ಈ ಟೀಚರ್ಸ್ಗಳ ಕೊರತೆ ಏನಿದೆ, ಆ ಕೊರತೆಯನ್ನು ನೀಗಿಸುವಂಥ ಒಂದು ಗೆಸ್ಟ್ ಲೆಕ್ಚರ್ ಆಗಿ ಬರುವಂಥ ಒಂದು ರೋಲನ್ನು ನಾನು ಪ್ಲೇ ಮಾಡಿರುವಂಥದ್ದು. ಬಟ್ ಇದರಲ್ಲಿ ನಮಗೆ ಒಂದು ಒಳ್ಳೆ ಮೆಸೇಜನ್ನು ಯಾವ ಥರ ಅಂದರೆ, ಮಕ್ಕಳಿಗೆ ಈಗ ಕರೆಕ್ಟಾಗಿ ಅವರಿಗೆ ಗೈಡ್ ಮಾಡಿದರೆ ಮಕ್ಕಳು ಹೇಗೆ ಬೇಕಾದರೂ ಒಂದು ಉತ್ತಮ ದಾರಿಯನ್ನು ರೀಚ್ ಆಗ್ಬೋದು ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಆ ಒಂದು ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇಲ್ಲ, ತುಂಬ ನನ್ನ ಪ್ರಥಮ ಪ್ರಯತ್ನ ನಂದಿದು. ಈ ಮುಂದೆ ಅಂದರೆ ಇದಕ್ಕಿಂತ ಮೊದಲು ನಾವು ರಜಾಕ್ ಅವರ ಟೀಮಲ್ಲಿ ಈಗ 2 ಸಿನಿಮಾಗಳು ಜೊತೆಯಲ್ಲಿ ಮಾಡಿದ್ವಿ. ಬಟ್ ನಾನು ಅದರಲ್ಲಿ ನಟನೆಯನ್ನು ಮಾಡಿರಲಿಲ್ಲ. ಇದು ನನ್ನ ನಟನೆಯ ಮೊದಲನೇ ಚಿತ್ರ. ಶಾರ್ಟ್ ಮೂವಿಗಳು ಅದು ಮಾಡಿದ್ವಿ, ಬಟ್ ಇದೇನಂದರೆ ನನ್ನ ನಟನೆಯ ಒಂದು ಮೊದಲನೇ ಚಿತ್ರ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು ಮೇಡಮ್. ಅಂದರೆ ಜನರ ಒಪಿನಿಯನ್ ಎಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಒಂದು ಚಿತ್ರ. ಇನ್ನು ಜನ ನೋಡಿಕೊಂಡು ನಿರ್ಧರಿಸಬೇಕು ಹೇಗೆ ಅಂತ ಹೇಳ್ಕೊಂಡು ಅವರು ಸಪೋರ್ಟ್ ಮಾಡಬೇಕು ಅಂತ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಸ್ಟೂಡೆಂಟ್ಗಳನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಹೇಗೆ? ಖಂಡಿತ. ಅಂದರೆ
ಈಗ ಸಿನಿಮಾ ನೋಡಬೇಕಾದ್ರೆ ಶೂಟಿಂಗ್ ಮಾಡಬೇಕಾದ್ರೆ ಇದೆಲ್ಲ ಯಾವುದು ಅನಿಸ್ತಾ ಇರಲಿಲ್ಲ. ಅಂದರೆ ಪಾರ್ಟ್ ಆಗಿ ಶೂಟಿಂಗ್ ಆಗ್ತಾ ಇತ್ತು. ಸುಮಾರು ಒಂದು 50 ದಿನಗಳ ಶೆಡ್ಯೂಲಲ್ಲಿ ಈ ಚಿತ್ರೀಕರಣ ನಡೆದಿರುವಂಥದ್ದು. ಅಲ್ಲೇನೆಂದರೆ ಸ್ಕೂಲಲ್ಲಿ ನಾವು ಕೂಡ ಅವ್ರ ಜೊತೆ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಅದೊಂಥರ ಖುಷಿ ಇತ್ತು. ಒಂಥರ ತುಂಬ ಎಲ್ಲ ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಇವಾಗ. ಯಾಕಂದರೆ ಸುಮಾರು ಒಂದು 50 ದಿನ ಜೊತೆಯಲ್ಲಿರೋದು ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ. ಬಟ್ ಇವಾಗ ಇಲ್ಲಿ ಒಬ್ಬ ಪ್ರೇಕ್ಷಕನಾಗಿ ನಾನು ಚಿತ್ರವನ್ನು ನೋಡಬೇಕಾದ್ರೆ ತುಂಬ ಖುಷಿ ಇದೆ ಮೇಡಮ್. ಮುಂದೆ ನೋಡಿದಾಗ ನಮ್ಮ ಹೈಸ್ಕೂಲ್ ಲೈಫಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಸಿನಿಮಾ. ಕೊನೆಯಲ್ಲಿ ನೋಡಬೇಕಾದ್ರೆ ತುಂಬ ಅಂದರೆ ಇದರಲ್ಲಿ ನಗು ಇದೆ, ಕೊನೆಯಲ್ಲಿ ಅಳು, ತುಂಬ ಫೀಲಿಂಗ್ ಇದೆ, ಎಲ್ಲ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿ ಆದರೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಒಂದು ನಮಗೆ ಅನಿಸ್ತಾ ಇದೆ. ಈಗ ನಾವು ಸಿನಿಮಾ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಅದು ನಮ್ಮದೇ ಅಂತ ಹೇಳ್ಕೊಂಡು ನಾವು ಹೇಳ್ಬೋದು. ಆದರೆ ಜನ ನೋಡಿಕೊಂಡು ಈಗ ನೋಡಿರುವಂಥವ್ರು ಎಲ್ಲ ತುಂಬ ಒಳ್ಳೆ ಒಪಿನಿಯನನ್ನು ಕೊಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಸಿನಿಮಾವನ್ನ ಮೆಚ್ಕೊಂಡಿದ್ದಾರೆ, ನಿಮ್ಮ ಅಭಿನಯವನ್ನ ಕೂಡ ಮೆಚ್ಕೊಂಡಿದ್ದಾರೆ. ಹಾಗಾಗಿ ಮುಂದೆ ಕೂಡ ನಿಮಗೆ ತುಂಬಾ ಪ್ರಾಜೆಕ್ಟ್ಗಳು ಬರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಸಿನಿಮಾದ ಡೈರೆಕ್ಟರ್ ರಜಾಕ್ ಪುತ್ತೂರು ಸರ್ ಇದ್ದಾರೆ. ಇದಕ್ಕಿಂತ ಮುಂಚೆ ಸ್ಕೂಲ್ ಲೀಡರ್ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ವಿ. ಇವಾಗ ಪ್ರೀಮಿಯರ್ ಶೋ ಸಕ್ಸಸ್ ಆಗಿ ನಡೆದಿದೆ. ಜನರ ಖುಷಿಯನ್ನ ನೋಡಿ ಸರ್ ಏನ್ ಹೇಳ್ತಾರೆ ಅಂತ ಕೇಳಬೇಕು. ನಮಸ್ತೆ ಸರ್. ಜನ ಅಂತೂ ಮೆಚ್ಕೊಂಡಿದ್ದಾರೆ, ಸೂಪರ್ ಆಗಿರುವಂತ ಸಿನಿಮಾ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಾ ಅಂತ? ತುಂಬ ಖುಷಿ ಆಗ್ತಿದೆ. ಒಂಥರ ಭಯ ಇತ್ತು ಜನ ಫಸ್ಟಿಗೆ ಥಿಯೇಟ್ರ್ ಒಳಗೆ ಬರೋದಕ್ಕಿಂತ ಮುಂಚೆ. ಲಾಸ್ಟ್ ಟೈಮ್ ಹಿಂಗೆ ಪೆನ್ಸಿಲ್ ಬಾಸ್ಕೆಲ್ ಕೂಡ ಆಗಿತ್ತು. ಸೊ ಸಿನಿಮಾ ಅಂತೂ ಮಾಡಿದ್ವಿ ನಾವು. ಇದು ಎಡಿಟಿಂಗ್ ಟೇಬಲಲ್ಲಿ ಡಬ್ಬಿಂಗ್ ಟೈಮೆಲ್ಲ ಸಿನಿಮಾ ತುಂಬ ಸಲ ನೋಡಿರ್ತೇವೆ ವರ್ಕ್ ಮಾಡ್ತಾ ಇರಬೇಕಾದ್ರೆ. ಬಟ್ ನಮಗೆ ಅದು ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಎಫರ್ಟ್ ಎಲ್ಲ ನಾವು ಹಾಕಿರ್ತೇವೆ. ಬಟ್ ಜನ ಯಾವ ಥರ ತಗೊಳ್ತಾರೆ ಅಂತ ಗೊತ್ತಿರೋದು ನೋಡಿ. ಲಾಸ್ಟ್ ಟೈಮ್ ಕೂಡ ಅದೇ ಥರದ್ದು ಭಯ ಇತ್ತು. ಮತ್ತು ಪೆನ್ಸಿಲ್ ಬಾಕ್ಸ್ ಸಕ್ಸಸ್ ನಿಮ್ಗೆ ಗೊತ್ತೇ ಇದೆ. ಸೊ ಇದರಲ್ಲಿ ಕೂಡ ಅದೇ ಥರ ಭಯ ಇತ್ತು. ಸೊ ಇಲ್ಲಿ ಇವತ್ತು ಪ್ರೀಮಿಯರ್ ಶೋಗೆ ಬಂದವರೆಲ್ಲ ಹೊಸಬ್ರೆ. ಸೊ ಅವ್ರದ್ದು ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಏನೋ ಒಂದು ಕಡೆ ನಾವು ಇವತ್ತು ಗೆದ್ದಿದ್ದೇವೆ ಅಂತ ಆಯಿತು. ಮೇ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೋಡ್ಬೇಕು ಜನ ಯಾವ ಥರ ತಗೊಳ್ತಾ ಇರೋದು. ಬಟ್ ಸಿನಿಮಾ ಗೆಲ್ತಾ ಅನ್ನೋ ಒಂದು ವಿಶ್ವಾಸ ಇವತ್ತು ಬಂದಿದೆ ನನಗೆ. 100% ಆಗಿ ಗೆಲ್ಲುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸ್ಕೂಲ್ ಲೀಡರ್ ಸಿನಿಮಾದಲ್ಲಿ ದಿವ್ಯಾ ಪಾತ್ರದಲ್ಲಿ ಅದ್ಭುತವಾಗಿ ನಟನೆಯನ್ನ ಮಾಡಿದಂತಹ ದೀಕ್ಷಾ ರೈ ಅವರಿದ್ದಾರೆ, ನಮ್ಮ ಪುತ್ತೂರಿನ ಹುಡುಗಿ. ಓಕೆ, ಹೇಗೆ ಅನಿಸ್ತು ಜನರ ರೆಸ್ಪಾನ್ಸ್ ನೋಡಿ? ತುಂಬ ಖುಷಿ ಆಗ್ತಿದೆ. ಒಂದ್ಸಲ ನನಗೆ ಹೆದರಿಕಾಗ್ತಿತ್ತು ಏನಾಗ್ಬೋದು ಅಂತ ಹೇಳಿ. ಬಟ್ ಈಗ ಅವರೆಲ್ಲ ಅಷ್ಟು ವಿಶ್ ಮಾಡುವಾಗ ನನಗೆ ತುಂಬ ಖುಷಿ ಆಗ್ತುಂಟು. ಅಷ್ಟು ಕಷ್ಟಪಟ್ಟು ಜನನಿಗೆ ಇಷ್ಟ ಆಯಿತು ಅಂತ ಅನ್ನುವಾಗ ತುಂಬ ಖುಷಿ ಫೀಲ್ ಆಗ್ತಿದೆ ನನಗೆ. ಪೆನ್ಸಿಲ್ ಬಾಕ್ಸ್ ಆದ ಮೇಲೆ ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇರುವಂಥದ್ದು ತುಂಬ ವರ್ಷಗಳ ನಂತರ ಅಲ್ವಾ? ಹಾಗಾಗಿ ಎಷ್ಟು ಖುಷಿ ಆಯಿತು ಬಿಗ್ ಸ್ಕ್ರೀನಲ್ಲಿ ನೋಡಿ ನಿಮ್ಮನ್ನು ನೀವು? ಖುಷಿ ಆಯ್ತು. ರೀಸೆಂಟಾಗಿ ಅದು ಧರ್ಮದೈವ ಅಂತ ಮೂವಿ ಒಂದು ಆಗಿತ್ತು. ಅದಾದಮೇಲೆ ಈಗ ಈಗ ಪೆನ್ಸಿಲ್ ಬಾಕ್ಸ್ ಅದು ಮಕ್ಕಳ ಸಿನಿಮಾ ಆಗಿತ್ತು. ಈಗ ಸ್ಕೂಲ್ ಲೀಡರ್ ಕೂಡ ಮಕ್ಕಳ ಸಿನಿಮಾ ಆಗಿದೆ. ಸೊ ಮಕ್ಕಳ ಜೊತೆ ಅಂದರೆ ನಾವು ಸ್ಟೂಡೆಂಟ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಮಾಡೋದು ಡಿಫ್ರೆಂಟ್ ಫೀಲ್. ಆಮೇಲೆ ಬಿಗ್ ಸ್ಕ್ರೀನಲ್ಲಿ ನೋಡೋದು ಒಂಥರ ಬೇರೆ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ, ಖುಷಿ ಆಗುತ್ತೆ. ಪೇರೆಂಟ್ಸ್ ಏನು ಹೇಳಿದರು? ಕೇಳಬೇಕಷ್ಟೇ. ಕೇಳಲಿಲ್ಲ ಇನ್ನು? ಇಲ್ಲ, ಅಮ್ಮನ ಹತ್ರ ಕೇಳಿದೆ. ಅವರು ಚೆನ್ನಾಗಿತ್ತು ಅಂತಂದರು. ಇನ್ನು ಅಪ್ಪನ ಹತ್ರ ಕೇಳಬೇಕಷ್ಟೇ. ಓಕೆ, 30ಗೆ ರಿಲೀಸ್ ಆಗ್ತಾ ಇದೆ, ಸಿನಿ ಪ್ರೇಮಿಗಳಿಗೆ. ಅದೇ ಮೂವಿಗೆ 30ಗೆ ರಿಲೀಸ್ ಆಗ್ತುಂಟು. ಈಗ ಆಲ್ರೆಡಿ ಇವತ್ತು ಶೋ ಆಯಿತು, ಎಲ್ರಿಗೂ ಇಷ್ಟ ಆಯಿತು. ಅವರು ವಿಶ್ ಮಾಡಿದರು. ಆ್ಯಂಡ್ ನಿಮಗೆ ಕೂಡ ಇಷ್ಟ ಆಗ್ಬೋದು, ನೀವು ನೋಡಿ ಎಲ್ಲರೂ. ಇದು ಅದೇ ನಾವೆಲ್ಲ ಮಕ್ಕಳು ಸೇರಿ, ನಾವೆಲ್ಲ ಟೀಮ್ ಸೇರಿ ಇಷ್ಟಪಟ್ಟು ಮಾಡಿರುವಂಥ ಮೂವಿ ಇದು. ಸೊ ನೀವೆಲ್ಲ ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದು ನಮ್ಮ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾನು ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಸ್ಕೂಲ್ ಲೀಡರ್ ಸಿನಿಮಾದ ಸಹ ನಿರ್ದೇಶಕರಾಗಿರುವಂಥ ಅಕ್ಷತ್ ವಿಟ್ಲ ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ಒಂದೊಳ್ಳೆ ಸಿನಿಮಾ ಜನರ ಮುಂದಿಟ್ಟಿದ್ದೀರಾ. ಜನ ಅಂತೂ ವಾವ್ ಸೂಪರ್ ಅಂತ ಹೇಳಿದ್ದಾರೆ. ಏನು ಹೇಳ್ತೀರಾ ಈ ಹೊತ್ತಿಗೆ? ಇದು ಹೇಗಂತ ಹೇಳಿದ್ರೆ, ನಮಗೆ SSLC ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ರಿಸಲ್ಟ್ ಬಂದಾಗ ಅನಿಸ್ತಾ ಇದೆ. 1-2 ವರ್ಷದ ಹಿಂದೆ ಕಷ್ಟಪಟ್ಟಿರುವಂಥ ಒಂದು ಏನು ಅದಕ್ಕೆ ಒಂದು ನಮಗೆ ಫಲ ಸಿಕ್ಕಿದೆ ಅಂತ ಅನಿಸ್ಬೋದು. ಒಂದು 120 ಮಕ್ಕಳನ್ನು ನಾವು ಹ್ಯಾಂಡಲ್ ಮಾಡಿ ಅಷ್ಟು ಕಷ್ಟಪಟ್ಟು ಆ ಮಳೆಯಲ್ಲಿ ದೂರದ ಮಕ್ಕಳನ್ನು ಬೇರೆ ಬೇರೆ ಶಾಲೆ ಮಕ್ಕಳನ್ನು ಸೇರಿಸಿ ಅವರ ಒಂದು ಅಭಿನಯವನ್ನು ನಾವು ಟೆಕ್ನಿಕಲ್ ಆಗಿ ಎಡಿಟಿಂಗ್ ಮಾಡುವಾಗೆಲ್ಲ ನೋಡಿದ್ವಿ. ಬಟ್ ಒಂದು ಆಡಿಯನ್ಸ್ ಜೊತೆ ನೋಡುವಾಗ ಅದರ ಫೀಲೇ ಬೇರೆ ಇತ್ತು. ಅದು ನ್ಯಾಚುರಲ್. ಎಷ್ಟು ನಮಗೆ ಇಷ್ಟ ಆಯಿತು ಅಂತ ನನಗೆ ಹೇಳಬೇಕಂತ ಹೇಳಿದ್ರೆ, ಆಡಿಯನ್ಸ್ ಆಗಿ ನಾನು ಕೂಡ ಅದರಲ್ಲಿ ಒಂದು ತಲ್ಲೀನನಾಗಿದ್ದೆ. ಕೆಲವೊಂದು ಸೀನ್ಗಳಲ್ಲಿ ನೋಡಬೇಕಾದ್ರೆ ನನಗೆ ನನ್ನ ಸ್ಕೂಲ್ ನೆನಪಾಯಿತು ಅಂತ ಅನಿಸ್ತಾ ಇದೆ. ತುಂಬಾ ಖುಷಿ ಆಯ್ತು. ಅವ್ರದ್ದು ಆಡಿಯನ್ಸ್ ಜೊತೆ ನೋಡುವಾಗ ಅವರು ಅದನ್ನು ಫೀಲ್ ಮಾಡಿಕೊಂಡ್ರು. ತುಂಬ ಜನ ಬಂದು ರಿವ್ಯೂಸ್ ಹೇಳುವಾಗ ನಮ್ಗೆ ಖುಷಿ ಆಗುತ್ತೆ. ಒಂದು ಇಷ್ಟೊಂದು ಶ್ರಮ ಪಟ್ಟಿದ್ದಕ್ಕೆ ನಮಗೊಂದು ದೇವರು ವರ ಕೊಟ್ಟಿದ್ದಾನೆ ಅಂತ ಅನಿಸ್ಬೋದು. ಅಂದರೆ ನಾವು ಬೇರೆ ಮೂವಿನಲ್ಲಿ ಅಂದರೆ ಕೆಲವರೆಲ್ಲ ಹೇಳ್ತಾರೆ ಸೂಪರ್ ಆಗಿದೆ ಹಾಗೆ ಹೀಗೆ ಅಂತ. ಬಟ್ ನಾನು ಫ್ರ್ಯಾಂಕ್ ಆಗಿ ಒಪಿನಿಯನ್ ನಾನು ಪರ್ಸನಲ್ ಆಗಿ ಕೂಡ ಆಡಿಯನ್ಸ್ ಜೊತೆ ಕೇಳಬೇಕಾದ್ರೆ ಎಲ್ಲೂ ಕೂಡ ಬೋರ್ ಇಲ್ಲ, ಚೆನ್ನಾಗಿ ಮಾಡಿಸಿ
ಕಾಣಿಸ್ತಿದ್ದೀರಾ, ಮಕ್ಕಳನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀರಾ, ಮ್ಯೂಸಿಕ್ ಆಗಲಿ ಅಥವಾ ಥ್ರೂಔಟ್ ಮೂವಿ ಎಲ್ಲೂ ಕೂಡ ಬೋರ್ ಆಗ್ತಿಲ್ಲ ಅಂತ ಹೇಳ್ಬೋದು. ನಾವು ಹೆಮ್ಮೆಯಿಂದ ನಮ್ಮ ಸ್ಕೂಲ್ ಲೀಡ್ರನ್ನು ಎಲ್ಲ ಕಡೆ ನಾವು ಪ್ರಮೋಟ್ ಮಾಡಲಿಕ್ಕೆ ನಮಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೀಮಿಯರ್ ಶೋಗೆ ಬಂದಂತಹ ಜನ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನಿಮಗೆ? ನನಗೆ 100 to 99 ಅಂತೂ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ನನಗೆ ತುಂಬ ಗ್ಯಾರಂಟಿ ಇದೆ ಮೇಡಮ್. ಯಾಕಂದ್ರೆ 1% ಹೇಳಿದ್ರೆ ಅವ್ರು ಇರ್ಬೋದು, ಮನಸ್ಸಿಂದ ಹೇಳಲಿಕ್ಕೆ ಇರಲಿಕ್ಕಿಲ್ಲ. ಯಾಕಂದರೆ ಮೂವಿ ಅಂದ ತಕ್ಷಣ ಸಣ್ಣ ಮಿಸ್ಟೇಕ್ ಇದ್ದೇ ಇರ್ಬೋದು, ನಾವು ಏನು 100% ಪರ್ಫೆಕ್ಟ್ ಅಂತ ಹೇಳಲಿಕ್ಕಿಲ್ಲ. ಬಟ್ ಮೂವಿ ಅಂತೂ ಬಂದಿರುವಂಥ ಪ್ರತಿಯೊಂದು ಪ್ರೇಕ್ಷಕನಿಗೂ ಇಷ್ಟ ಆಗಿದೆ. ಅದು ನಮ್ಮ ಮುಖದಲ್ಲಿ ಅವರು ಅಂತ ಹೇಳುವಂಥ ಭಾವನೆಯಲ್ಲಿ ಗೊತ್ತಾಯ್ತು. ಒಂದು ನಾನು ಆಡಿಯನ್ಸನ್ನು ನೋಡಿದೆ, ಅವ್ರ ಕಣ್ಣಲ್ಲಿ ಬರಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಇಷ್ಟು ಸಾಕು ನಮಗೆ. ನಾವು ಮೂವಿನ ಆ ರಿಸಲ್ಟ್ ನಮಗೆ ಮಾತಲ್ಲ, ಕಣ್ಣು ಹೇಳ್ತಲ್ಲ, ಅದು ನಿಜವಾಗಿರುತ್ತೆ. ಅದು ಖುಷಿ ಆಯಿತು ನಮಗೆ. 30ಗಂತೂ 100% ಕೊಟ್ಟೇ ಕೊಡ್ತಾರೆ. ಹಾಗಾಗಿ 30ಗೆ ಸಿನಿಮಾವನ್ನು ಹೌದು, 30ಗಂತೂ ನಾವು 100% ಎಲ್ಲರೂ ಬರಬೇಕು. ಯಾಕಂತ ಹೇಳಿದ್ರೆ ಇವಾಗ ನಮ್ಮ ರಿಸಲ್ಟ್ ಸಿಕ್ಕಿದೆ. ಇನ್ನು ನಾವು ನೀವು ಆರಾಮಾಗಿ ಬನ್ನಿ. ನೀವು ಮೂವಿಗೆ ಎಲ್ಲೂ ಕೂಡ ನಿಮ್ಗೆ ಮೋಸ ಅನಿಸೋದಿಲ್ಲ. ನಿಮ್ಮ ಸ್ಕೂಲ್ ಲೈಫ್ 100% ನೆನಪಾಗುತ್ತೆ. ಮತ್ತು ಇಡೀ ಥ್ರೂ ಔಟ್ ಮೂವಿ ನಿಮಗೆ ಎಲ್ಲೂ ಕೂಡ ಬೋರ್ ಅನಿಸಲ್ಲ. ಒಂದು ಚೆನ್ನಾಗಿರುವಂಥ ಮೂವಿ, ಹೊಸ ಪ್ರತಿಭೆಗಳಿಂದ ಒಂದು ಹೊಸದಾಗಿರುವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು. ಸ್ಕೂಲ್ ಲೀಡರ್ಗೆ ಬನ್ನಿ, ಎಲ್ಲರೂ ನಮಗೆ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ. ವೀಕ್ಷಕರೇ, ಸಿನಿಮಾ ಅಂತೂ ಅದ್ಭುತವಾಗಿದೆ ಅನ್ನುವಂಥದ್ದು ಸಿನಿ ಪ್ರೇಮಿಗಳ ಮಾತು. ಸ್ಕೂಲ್ ಲೈಫ್ ಅಂದರೆ ಹೇಗಿರಬೇಕು, ಸ್ಕೂಲ್ ಲೈಫ್ನಲ್ಲಿ ನಡೆಯುವಂತಹ ಎಲೆಕ್ಷನ್ ಅನ್ನುವಂಥದ್ದು ಎಷ್ಟು ಪ್ರಮುಖವಾಗಿರುತ್ತೆ ಅನ್ನೋದರ ಸುತ್ತ ಸ್ಕೂಲ್ ಲೀಡರ್ ಸುತ್ತಾ ಇರೋವಂಥದ್ದು. ಯಾರೆಲ್ಲ ಹೈಸ್ಕೂಲ್ ಜೀವನವನ್ನು ಮುಗಿಸ್ಕೊಂಡು ಬಂದಿದ್ದಾರೋ ಅವರಿಗೆಲ್ಲರಿಗೂ ಇದೊಂದೊಳ್ಳೆ ನೆನಪನ್ನು ತಂದುಕೊಡುತ್ತೆ. ಅದರ ಜೊತೆಗೇನೆ ಇನ್ನು ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ, ಸ್ಕೂಲ್ ಲೈಫನ್ನು ಲೀಡ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಇರುತ್ತೆ ಸ್ಕೂಲ್ ಲೈಫ್ ಅನ್ನೋದನ್ನು ತಿಳಿಸಿಕೊಡುವಂತಹ ಒಂದೊಳ್ಳೆ ಸಂದೇಶವನ್ನು ಕೊಡುವಂಥ ಸಿನಿಮಾ ಅಂತ ಹೇಳಿದರೆ ಅದು ಸ್ಕೂಲ್ ಲೀಡರ್. ಇವತ್ತು ಪ್ರೀಮಿಯರ್ ಶೋ ನೋಡಿದಂತಹ ಪ್ರತಿಯೊಬ್ಬರೂ ಕೂಡ ಸಿನಿಮಾವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆಯೇ ಶಿಕ್ಷಕರ ಕೊರತೆ ಅನ್ನುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಮಾಮೂಲಾಗಿರುವಂಥದ್ದು. ಇದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡ್ಬೋದು ಅನ್ನೋದನ್ನು ಕೂಡ ಸಿನಿಮಾ ತಿಳಿಸಿಕೊಟ್ಟಿರುವಂಥದ್ದು. ಹಾಗಾಗಿ 30ನೇ ತಾರೀಕಿಗೆ ಗ್ರ್ಯಾಂಡ್ ಆಗಿ ಕರಾವಳಿಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡಿ ಸಿನಿಮಾ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಆಟ ಆಡ್ಸೋದು ಮಾತ್ರ ಅಲ್ಲ, ಅವನ ಸರ್ಕಾರವನ್ನ ಅಲ್ಲಾಡಿಸ್ಬೇಕು. ನೀವು ಬಹಳ ತಿಳ್ಕೊಂಡಿದ್ದೀರಿ. ಆಟ ಶುರುವಾಗಿದ್ದು ನಿಮ್ಮಿಂದ, ಮುಕ್ತಾಯ ನಮ್ಮಿಂದ. ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ, ನಮ್ ಸತ್ಯದಿಂದ. ಹಳೆ ಬೀಡು ಅಲ್ಲ, ಹಳೆ ಬೀಡು. ನೀವು ನಗಡೋರಲ್ಲಂತ ಬಾರಿ ಹುಷಾರಿನವರ. ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು. ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತ, ಇದ್ರಲ್ಲೆಲ್ಲ ಬರ್ದಿದ್ದೇನೆ. ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ, ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ. ಸರಿ ಬೈರಿ ಸರ್. ಹೇಗಿತ್ತು? ಒಳ್ಳೇದಿತ್ತು, ಸ್ವಲ್ಪ ಹುಳಿ ಇತ್ತ.